ज्ञानमुद्राय योगिने नाथाय रुक्मिणीशाय गोविन्दाय नमो नमः। गोविन्दाय नमो नमः। हरे कृष्ण हरे कृष्ण हरे कृष्ण 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 हरे हरे कृष्ण कृष्ण हरे हरे राम हरे राम हरे राम 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 हरे हरे राम राम हरे 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 कृष्ण। रीनामत जी ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. नमः। ಭಗವದ್ಗೀತಾ भगवद्गीता ಅಥ ಸಪ್ತಮೋಧ್ಯಾಯಃ अथ सप्तमोऽध्यायः ಜ್ಞಾನ ವಿಜ್ಞಾನ ಯೋಗಃ. ज्ञानविज्ञानयोगः। ಶ್ರೀ ಭಗವಾನುವಾಚ श्रीभगवानुवाच ಮಯ್ಯಾಸಕ್ತಮನಾ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ. पार्थ योगं जन्मदाश्रयः। ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ಚ ತಚ್ಛೃಣು. असंशयं समग्रं मां यथा ज्ञास्यसि तच्छृणु। ಓದಿಸ್ಬೋದು ಮಾತಾಜಿ. ಮಾತಾಜಿ ಇವತ್ತು 4th ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು ನಾವು, ಆಯ್ತಾ? ಇವತ್ತು ನಾಳೆ ओके ನಾಳೆ. माताजी, ओके यस माताजी यस। ಹರೇ एपी सुमित्रಮ್ಮ माताजी ओदी। हरे कृष्ण माताजी। ಹರೇ ओम ಕೃಷ್ಣ. श्री परमात्मने नमः। हरि ओम भगवद्गीता यथारूप अध्याय 7 अथ सप्तमोऽध्यायः ज्ञान विज्ञान योगः। ಸ್ವಲ್ಪ ಮೇಲ್ ಮಾಡ್ಬೇಕು ಮೇಲೆ ಮಾಡಿ ಮಾತಾಜಿ। ಹರೇ ಕೃಷ್ಣ. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತಾ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾನೇಹ ಭೂಯೋ ಅನ್ಯತ್ ಜ್ಞಾತವ್ಯಮವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಸ್ಮಿನಾಂ ವೇತಿ ತತ್ವತಃ. ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಕಶ್ಚಿನ್ನಾಂ ವೇತಿ ತತ್ವತಃ. ಕಶ್ಚಿನ್ಮಾಂ ವೇತಿ ತತ್ವತಃ. 4ನೇ ಶ್ಲೋಕ. ಶ್ಲೋಕ 4. ಭೂಮಿರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಧನ್ಯವಾದಗಳು. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. अपरेयामिति स्वान्यां प्रकृतिं विद्धि मे परां जीवभूतां महाबाहो ययेदं धार्यते जगत् एतद्योनीनि भूतानि सर्वाणीत्युपधारय अहं कृष्णस्य जगतः प्रभव प्रलयस्तथा. हरे कृष्ण ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಕೇವಲ ಶ್ರವಣ ಮಾಡ್ತೇನೆ ಅಂತ ಹಾಕಿದ್ದಾರೆ. ಓಕೆ ಓಕೆ. ದೀಕ್ಷಾ ಗೋಕವಿ ಮಾತಾಜಿ ಓದಿ. हरे कृष्ण माताजी. ಹರೇ ಕೃಷ್ಣ. मतः परतरं ಮತ್ತ ಅಲ್ಲಿ ಮತ್ತ ಪರತರಂ ನಾನ್ಯತ್. ಮತಃ ಅಲ್ಲ, ಮತ್ತ ಪರತರಂ ನಾನ್ಯತ್. मत्थ परतरं नान्यत् किञ्चिदस्ति धनञ्जय मयि सर्वमिदं प्रोक्तं सूत्रे मणिगणा इव ರಸೋಹಂ ಮಾತಾಜಿ. रसोऽहं मुप्सु कौन्तेय प्रभास्मि शशिसूर्ययो प्रणवः सर्ववेदेषु
शब्दः के पौरुषं ऋषु. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹರೇ ಕೃಷ್ಣ. 9. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಶ್ಲೋಕ 10. ಬೀಜಂ ಮಾ ಸರ್ವಭೂತಾನಾಂ ಬೀಜಂ ವಿದ್ಧಿ ಮಾಂ, ಪಾರ್ಥ. ಅಲ್ಲಿ ಬೀಜಂ ಮಾಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ ಕೃಷ್ಣ. 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಮುಂದಿನದು ಓದಿ. ಓದ್ಲ. ಆ ಶ್ಲೋಕ 12. ಏ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಾಮಸಾಶ್ಚ ರಾಜಸಾಸ್ತಾಮಸಾಶ್ಚ ಯೇ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ. ತತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ಪ್ರೇಮಯಿ. ಧನ್ಯವಾದಗಳು. ಹರೇ ಎಂ ಕೃಷ್ಣ ಎನ್ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರಿಭಿರ್ಗುಣಮಯೈರ್ಭಾವೈಃ ಭಾವೈ ತ್ರಿಭಿರ್ಗುಣಮಯೈರ್ಭಾವೈ. ಆಗ್ತಾ ಇಲ್ಲ ಮಾತಾಜಿ. ಆಗ್ತಾ ಏನ್ ಇಲ್ವಾ? ಬಂದ್ಬಿಡುತ್ತೆ? ಹೌದಾ? ಬರ್- ಬೇರೆಯವರಿಗೆ ಓದ್ಲಿಕ್ಕೆ ಹರೇ ಕೊಡ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಸ್ವಲ್ಪ ಕಷಾಯ ಮಾಡಿ ಕುಡಿಯೋದು ಮಾತಾಜಿ ನೀವು. ಹೌದು. ಪಾರ್ವತಮ್ಮ ಮಾತಾಜಿ ಬಿಸಿ ಓದಿ. ನೀರು ಕುಡೀರಿ, ಬಿಸಿ ಬಿಸಿ ನೀರು. ಹರೇ ಕೃಷ್ಣ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ದೈವೀ ಹೇಯೇಷ ಗುಣಮಯೀ ಮಮ ಮಾಯಾ ದುರತ್ಯಯಾ ಮಾಮೇವಾ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರವೀಣ ಮಾತಾಜಿ, ಮಾತಾಜಿ. ನೀವು ಓದಿ ಮಾತಾಜಿ. ಒಂದು ಪಿ ಬೆಟ್ ಯಾರ್ ಮಾತಾಜಿ? ಅಲ್ಫಾಬೆಟಿಕಲಿ ಪಿ ಅಲ್ಲಿ ಪ್ರವೀಣ ಮಾತಾಜಿ ಕೂಡ ಓದಿ ಅಂತ ಹೇಳ್ತಾ ಇದ್ದೆ. ಓಕೆ ಮಾತಾಜಿ, ಓದ್ಲಿ ಅವರು. ಅವ್ರು ಓದಿ ಮತ್ತೆ ನೀವು ಓದಿ, ಆಯ್ತಾ? ಶಾರದಾ ಮಾತಾಜಿ. ಹಾ ಅಡ್ಡಿಲ್ಲ ಅಡ್ಡಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಪರಥ ಜ್ಞಾನ ಆಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿ. ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಓದಿ. ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಾ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಉದಾರಃ ಸರ್ವ ಏವೈತೆ ಜ್ಞಾತಿ ತ್ವತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು. ಸರಿ ಆಯ್ತಾ ಹಾ, ಮಾತಾಜಿ? ಸರಿ ಆಯ್ತು. ಸ್ವಲ್ಪ ಕಷ್ಟ ಆಯ್ತು ನಿಮ್ಗೆ ಓದ್ಲಿಕ್ಕೆಲ್ಲ. ಜ್ಞಾನಿ ಹಾ, ಆತ್ಮೈವ ಮೇ ಹಾ, ಮತಂ ಚಂದ ಹಾ. ಉದಾರಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ.
ತಮ್ಮ ಅಸ್ಥಿತ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಒಂದ್ಸಲ ಟ್ರೈ ಮಾಡ್ಲಾ? ಮಾಡಿ ಮಾಡಿ. ಉದಾರಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು. ಶೋಭಾ ಭಟ್ ಸರಿಯಾಯ್ತಾ? ಮಾತಾಜಿ ಓದಿ. ಸರಿ ಆಯ್ತು, ಸರಿ ಆಯ್ತು ಮಾತಾಜಿ, ಸರಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ ಕಾಮೈಸ್ತೈಸ್ತೆ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂತಂ ನಿಯಮಮಾಸ್ತಾಯ ಪ್ರಕೃತಿಯ ನಿಯತಾ ಸ್ವಯಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. सा तया श्रद्धया युक्तः तस्याराधनमीहते लभते च ततः कामान् मय्येव विहितान् हितान्. ಅಲ್ಲಿ ಹರೇ ತಸ್ಯ ಅಂತ ಹೇಳ್ಬೇಕು, ಅಲ್ಲಿ ಆರಾಧನಾ ಅಂತ ಆಗ್ಬೇಕಲ್ಲಿ. ಆಗಾಗ ಆರಾಧನಾ ಅಂತ ಬರ್ಬೇಕ. ತಸ್ಯಾರಾಧನಾ ಆಗ ಆರಾಧನಾ ಅಂತ ಕೇಳಿಸುತ್ತೆ. ತಸ್ಯ ಹೇಳಿದ್ರೆ ಅದು ರಾಧನಾ ಅಂತ ಕೇಳುತ್ತೆ. ತಸ್ಯ ಅಂತ ಹೇಳಿದ್ರೆ ಆ ಅಂತ ಬರುತ್ತೆ ಅಲ್ಲಿ. ತಸ್ಯಾರಾಧನಮೀಹತೆ. ಓಕೆ, ಹೇಳ ಮಾತಾಜಿ ಹಾ ಇನ್ನೊಂದ್ಸಲ. ಹೇಳಿ ಹೇಳಿ ಇನ್ನೊಂದ್ಸಲ. सा तया श्रद्धया युक्तः तस्याराधनमीहते लभते च ततः कामान् मय्येव विहितान् हितान्. ಹರೇ ಹರೇ ಕೃಷ್ಣ. ಧನ್ಯವಾದಗಳು, ಸರಿ ಆಯ್ತು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂತವಂತು ಫಲಂ ತೇಷಾಂ ತದ್ಭವ್ಯತ್ತಲ್ಪಮೇಧಸಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಹರೇ ಕೃಷ್ಣ. ಮುಂದಿನದು ಓದಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಂ ಬುಧಯ್ಯ. ಮನ್ಯಂತೆ, ಅಲ್ಲಿ ಮನ್ಯಂತೆ, ಮನ್ಯತೆ ಅಲ್ಲ, ಮನ್ಯಂತೆ. ಮನ್ಯಂತೆ ಮಾಂ ಬುಧಯ್ಯಃ ಮಾಮ ಬುದ್ಧಯ. ಮಾಮ ಮಾಮ ಬುದ್ಧಯ್ಯ ಬುದ್ಧಯಃ. ಮನ್ಯತೆ ಮಾಮ ಮನ್ಯಂತೆ ಬುದ್ಧಯ್ಯಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ಮಾಂ ಮಮಾವ್ಯಯಮನುತ್ತಮಂ. ಮಾಂ ಅವ್ಯಯಂ ಅನುತ್ತಮಂ ಅಂತ ಹಾಕೋದದು. ಅದಕ್ಕೋಸ್ಕರ ಮಾಂ ಅವ್ಯಯಮನುತ್ತಮಂ. ಮಾಂ ಅವ್ಯಯಮನುತ್ತಮಂ. ಮಾಂ ಅವ್ಯಯಮನುತ್ತಮಂ. ಇನ್ನೊಂದ್ಸಲ ಓದಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ಅನುತ್ತಮಂ. ಮಮ ವ್ಯಯಮನುತ್ತಮಂ. ಮಮ ಅವ್ಯಯಮನುತ್ತಮಂ. ಹರೇ ಕೃಷ್ಣ. ಧನ್ಯವಾದಗಳು. ಸುಜಾತ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 75. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮ ವ್ಯಯಂ. ಶ್ಲೋಕ 76. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಧನ್ಯವಾದಗಳು. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ.
येषां तत्त्वं पापं येषां त्वन्तगतं पापं येषां त्वन्तगतं पापं जननां पुण्यकर्माणां ते ಪುಣ್ಯಕರ್ಮಣಾಂ ಅಲ್ಲಿ ಕರ್ಮಾಣಾಂ ಇಲ್ಲ ಜನಾನಾಂ ಪುಣ್ಯಕರ್ಮಣಾಂ जनानां पुण्यकर्माणां ते द्वन्द्वमोह ನಿರ್ಮುಕ್ತಾಃ ते ते ದ್ವಂದ್ವಮೋಹ ನಿರ್ಮುಕ್ತಾಃ द्वन्द्वमोह निर्मुक्ताः भजन्ते मां दृढारताः ಹರೇ ಕೃಷ್ಣ ಇನ್ನೊಂದ್ಸರಿ ಓದ್ಲಾ ಮಾತಾಜಿ ಓದಿ ಓದಿ येषां त्वन्तगतं पापं जननां पुण्यकर्माणां ಜನಾನಾಂ ಅಲ್ಲಿ ಜನಾನಾಂ ಜನರು ಹಂಗೆ ಹೇಳ್ಬೋದು ಪ್ಲೂರಲ್ ಬರ್ತದೆ ಜನಾನಾಂ ಪುಣ್ಯಕರ್ಮಣಾಂ जनानां पुण्यकर्मणां ते द्वन्द्वमोह ನಿರ್ಮುಕ್ತಾಃ ते ದ್ವಂದ್ವಮೋಹ ನಿರ್ಮುಕ್ತಾಃ ते द्वन्द्वमोह निर्मुक्ताः भजन्ते मां दृढारुताः ಧನ್ಯವಾದಗಳು ಮಾತಾಜಿ ಧನ್ಯವಾದ ಸುಪ್ರಿಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ते ब्रह्म तद्विद्दुः कृत्स्नम् अध्यात्मं कर्म चाखिलम् साधिभूताधिदैवं मां साधियज्ञं च ये विदुः प्रयाणकालेऽपि च मां ते विदुर्युक्तचेतसः. हरे कृष्ण माताजी. ಹರೇ ಕೃಷ್ಣ ಇದನ್ ಓದಿ. ओम तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ज्ञानविज्ञानयोगो नाम सप्तमोऽध्यायः. ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ ಹೇಳುವ 3 ಸಲ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ನೆಕ್ಸ್ಟ್ ಯಾರು? ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ಟಾರ್ಟ್ ಇಂದ ಭಗವದ್ಗೀತಾ ಅಧ್ಯಾಯ ಅಷ್ಟಮೋಧ್ಯಾಯ ಅಲ್ಲಿಂದ ಓದಿ. ಓಂ ಪರಮಾತ್ಮನೇ ನಮಃ. ಅಥ ಅಷ್ಟಮೋಧ್ಯಾಯಃ ಅಕ್ಷರ ಬ್ರಹ್ಮ ಯೋಗಾಃ ಭಗವತ್ ಪ್ರಾಪ್ತಿ. ಶ್ಲೋಕ 1. ಅರ್ಜುನ ಉವಾಚ ಕಿಂ ತದಾ ಬ್ರಹ್ಮ ಕಿಮಧ್ಯಾತ್ಮಂ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ತದ್ಬ್ರಹ್ಮ ಕಿಮಧ್ಯಾತಂ ಕಿಮ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ. ಅಧಿಭೂತಂ ಆದಿ ಅಲ್ಲ ಅದು. ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಮೊದ್ಲಿಂದ ಓದ್ತೀನಿ ಮಾತಾಜಿ. ಅರ್ಜುನ ಉವಾಚ ಕಿಂ ತದಾ ಬ್ರಹ್ಮ ಕಿಮಧ್ಯಾತಂ ಬ್ರಹ್ಮ ಕಿಂ ತದ್ ಯಾವುದನ್ನ ಕಿಂ ತದ್ ಕಿಂ ತದ್ ಬ್ರಹ್ಮ ಕಿಮಧ್ಯಾತಂ ಕಿಮ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಸರ್ವಾಯ್ತಾ ಮಾತಾಜಿ? ಸರಿ ಆಯ್ತು. ಇದು ಓದಿ. ಶ್ಲೋಕ 2. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಹರೇ ಕೃಷ್ಣ. ಧನ್ಯವಾದಗಳು ಧನ್ಯವಾದ. ವಿದ್ಯಾ ಕಾಮತ್ ಮಾತಾಜಿ ಓದಿ.
हरे कृष्ण माताजी हरे कृष्ण अंतकाले च मामेव स्मरन् मुक्ता कळेबरं यं प्रयाति सा मद्भावं ಯ ಪ್ರಯಾತಿ ಅದು ಎಮ್ಮಲ್ಲ ಯ ಪ್ರಯಾತಿ यं ಸಮದ್ಭಾವಂ प्रयाति सा मद्भावं याति सा शत्र संशय ಯಾತಿ ನಾಸ್ತ್ಯತ್ರ ಸಂಶಯಃ याति नाशत्र संशय ಮೇಲೆ नेक्स्ट यं याति स्मरन् भावं तैजत्यन्ते कळेबरं तं तमेवैति कौन्तेय सदा तद्भाव ಭಾವಿತಃ ಧನ್ಯವಾದ ಹರೇ ಕೃಷ್ಣ ಮಾತಾ ಧನ್ಯವಾದಗಳು ಅಲ್ಲಿ ಯಾರು ಅಂಕಿತಾ ನೇತ್ರಾವತಿ ಮಾತಾಜಿ ಅಂತ ಬಂದಿದ್ದಾರೆ ಒಬ್ರು ಓಕೆ ನೇತ್ರಾವತಿ ಮಾತಾಜಿ ಓಕೆ ನೇತ್ರಾವತಿ ಮಾತಾಜಿ ಅದು ಹೊಸಬ್ರ ಅಂತ ಮಾತಾಜಿ ನೋಡ್ರ ನೇತ್ರಾವತಿ ಮಾತಾಜಿ ಓದ್ತಿದ ನೇತ್ರಾವತಿ ಮಾತಾಜಿ ಓಕೆ ಅಂಕಿತಾ ಮಾತಾಜಿ ಓದಿ हरे कृष्ण माताजी ಹರೇ ಕೃಷ್ಣ तस्मात् सर्वेषु कालेषु मामानुस्मरयुध्यच्च मय्यर्पिता मनो बुद्धि मामे वैश्यस्य संशयः ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ ಓದ್ಲಾ ಮಾತಾಜಿ ಮತ್ತೆ ಹಾ ಇಲ್ಲಿ ನೀವು ವಿಸರ್ಗ ಕೊಡ್ಲಿಲ್ಲ ಅಂತ ನಾನು ಹೇಳಿದೆ ಹಾ ಸರಿ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಅಲ್ಲಿ ಸಾ ಇದೆ ತಸ್ಮಾತ್ ಸರ್ವೇಷು ಕಾಲೇಷು तस्मात् सर्वेषु कालेषु मामानुस्मर युध्यच्च मय्यर्पिता मनो बुद्धिः मामे वैशसि संशयः अभ्यासयोगयुक्तेन चेतसनान्यागामिना परमं पुरुषं दिव्यं यति पार्थानुचिन्तयन् याति पार्थानुचिन्तयन् ಹರೇ ಕೃಷ್ಣ ಧನ್ಯವಾದಗಳು ದಾಕ್ಷಾಯಿಣಿ ಮಾತಾಜಿ ಓದಿದ್ವಾ ಇಲ್ಲ ಮಾತಾಜಿ ಓದಿ ಮಾತಾಜಿ ಶ್ಲೋಕ 9 ಕವಿಂ ಪುರಾಣ ಮನುಶಾಸಿತಾರಂ ಅಣೋರಣೀಯಾಂಸ ಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೆ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷ ಮುಪೈತಿ ದಿವ್ಯಂ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ನೇತ್ರಾವತಿ ಮಾತಾಜಿ ಓದ್ತೀರಾ ಮಾತಾಜಿ ನೇತ್ರಾವತಿ ಮಾತಾಜಿ ಅಂತ ಹೊಸಬ್ರು ಯಾರು ಬಂದ್ರು ಈಗ ಇಲ್ಲ AP ಸುಮಿತ್ರಮ್ಮ ಮಾತಾಜಿ ಓದಿ ಹರೇ ಕೃಷ್ಣ ಮಾತಾಜಿ ಶ್ಲೋಕ 11 ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮುದ್ವಾದಾಯಾತ್ಮನಃ ಪ್ರಾಣಂ ಅಸ್ಥಿತೋ ಪ್ರಾಣ ಆಸ್ಥಿತೋನ ಅಸ್ಥಿತೋನ ಮಾತಾಜಿ ಆಸ್ಥಿತೋ ಅಂತ ಇದೆ ಆಸ್ಥಿತೋ ಯೋಗ ಧಾರಣಾಂ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಧನ್ಯವಾದಗಳು ಅನಸೂಯ ಮಾತಾಜಿ ಓದಿ ಹರೇ ಕೃಷ್ಣ ಮಾತಾಜಿ ಶ್ಲೋಕ 13 ಓಮಿತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮಾನುಸ್ಮರನ್ ಯಾ ಪ್ರಯಾತಿ ತ್ಯಜನಂ ದೇಹಂ ಸಾ ಯಾತಿ ಪರಮಾಂ ಗತಿಂ ಮೇಲ್ ಮಾಡಿ ಮಾತಾಜಿ ಶ್ಲೋಕ 14 ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಅಂಕಿತಾ DP ಮಾತಾಜಿ ಓದಿ ಅಂಕಿತಾ ಮಾತಾಜಿ ಮಾತಾಜಿ ಓದ್ತೇನೆ ಮಾತಾಜಿ ಮಾಮೋಪೇತ್ಯ ಪುನರ್ಜನ್ಮ
दुःखालयम् शाश्वतं नाप्नुवन्ति महात्मानः महात्मानः संसिद्धिं परमं गताः संसिद्धिं परमां गताः संसिद्धिं परमां गताः ಹರೇ ಕೃಷ್ಣ. ಓದಿದ್ವಾ ಮಾತಾಜಿ ಅದರ ಶ್ಲೋಕ? ಹಾ ಓದಿದ್ದು. ಇಲ್ಲ, ಇದು ಓದ್ಬೇಕು. 16 ಓದಿ. 16 ಆ ಬ್ರಹ್ಮ ಭುವನ ಲೋಕಃ ಪುನರ್ವರ್ತಿ ನೂರ್ಜನ ಪುನರಾವರ್ತಿನೋ ಅರ್ಜುನ. ಆ ಬ್ರಹ್ಮ ಭುವನ ಲೋಕಾಃ ಪುನರಾವರ್ತಿನೋರ್ಜುನ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಾಹ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ತತ್ರೈವಾವ್ಯಕ್ತಸಂಜ್ಞಕೆ. ಇನ್ನೊಂದ್ಸಲ ಓದಿ. ಇನ್ನೊಂದ್ಸಲ. ಅವ್ಯಕ್ತಾದ್ವ್ಯಕ್ತಯ ಸರ್ವಃ ಪ್ರಭವಂತ್ಯಾಹ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭೂತಗ್ರಾಮಃ ಸ ಏವಾಹಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಹರೇ ಕೃಷ್ಣ. ಮುಂದಿನದು ಓದಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ಖ್ಯೋ ವ್ಯಕ್ತಾನ್ ಸನಾತನಃ ಯಹಂ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಅಲ್ಲಿ ಯಹಂ ಅಲ್ಲ, ಸರ್ವೇಷು ಭೂತೇಷು ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಹಾ ಓದಿ. ಪರಸ್ತಸ್ಮಾತ್ತು ಭಾವ್ಯೋನ್ಯೋ ವ್ಯಕ್ತೋ ವ್ಯಕ್ತಾನ್ ಸನಾತನಃ ವ್ಯಕ್ತಾತ್ ಸನಾತನಃ ಯಂ ಸರ್ವೇಷು ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯಂತಿ. ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ. ದೀಕ್ಷಾ ಗೋಕವಿ ಮಾತಾಜಿ ಓದಿ. ದೀಕ್ಷಾ ಗೋಕವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹೋ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದೀಕ್ಷಾ ಗೋಕವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ವಿದೋ ಜನಾಃ
ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಕನ್ನಡ ಸೌಮೇಶ್ವರಿ ಮಾತಾಜಿ ಓದಿ. ಸೌಮೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮುಂದಿನದ್ದು ಓದಿ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಅನ್ಯಯಾ ವರ್ತತೆ ಪುನಃ. ಅನ್ಯಯಾ ವರ್ತತೆ ಪುನಃ. ಅಲ್ಲಿ ಅನ್ಯಯ ಆವರ್ತತೆ ಅಂತ ಆಗ್ಬೇಕು. ಅದಕ್ಕೆ ಅಷ್ಟು ದೀರ್ಘ ಕೊಟ್ಟಿದ್ದಾರೆ ಅಲ್ಲಿ. ಅನ್ಯಯಾ ವರ್ತತೆ ಪುನಃ. ಅನ್ಯಯ ಮಾತಾಜಿ 2 ಸಾರಿ ಆ ಅನ್ಬೇಕಲ್ವಾ ಮಾತಾಜಿ? ಇಲ್ಲ, ಬೇಡ, ನೀವು ಅದನ್ನ ಅಷ್ಟೇ ಓದಿ. ಅನ್ಯಯ ಅಲ್ಲಿ ಎಳ್ಕೊಂಡ್ರೆ ಸಾಕಷ್ಟೇ, ಆಯ್ತಾ? ಅಲ್ಲಿ ಅಕಾರ ಅದರಲ್ಲೇ ಬರುತ್ತೆ. ಅನ್ಯಯ ವರ್ತತೆ ಪುನಃ. ಅನ್ಯಯ ವರ್ತತೆ ಪುನಃ. ಸರಿನಾ ಮಾತಾಜಿ? ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಅಂತ ಓದಿ. ಹೇಳಿದ್ರೆ ಅಲ್ಲಿ ನೋಡಿ, ಅನ್ಯಯ ಅಂತ ಕೂಡ ಬರುತ್ತೆ ಪದಗಳ ಅರ್ಥದಲ್ಲಿ, ಮತ್ತೆ ಆವರ್ತತೆ ಅಂತ ಕೂಡ ಬರುತ್ತೆ. ಆಕಾರ ಬರುತ್ತೆ, ಅಕಾರ ಅಲ್ಲ ಆಕಾರ ಬರುತ್ತೆ. ಹಾಗಾಗಿ ಅಲ್ಲಿ ಡಬಲ್ ಎಸ್ ಕೊಟ್ಟಿದ್ದಾರೆ. ಅನ್ಯಯ ವರ್ತತೆ ಪುನಃ ಆವರ್ತತೆ ಅಂತ ಬರುತ್ತೆ ಅಲ್ಲಿ, ಅದಕ್ಕೋಸ್ಕರ. ಅನ್ಯಯ ವರ್ತತೆ ಪುನಃ. ಹಾ, ಸರಿನಾ? ಸರಿ, ಆಯ್ತು. ನೈತೆ ಸ್ಮೃತಿ ಪಾರ್ಥ ಜಾನಾನ್ ಯೋಗಿ ಮುಹ್ಯತಿ ಕಶ್ಚಿನ. ಯೋಗಿ ಮುಹ್ಯತಿ ಕಶ್ಚನ. ಯೋಗಿ ಮುಹ್ಯತಿ ಕಶ್ಚಿನ. ಕಶ್ಚಿನ. ಕಶ್ಚಿ ಅಲ್ಲ, ಕಶ್ಚನ. ಸಾರಿ ಮಾತಾಜಿ. ನೈತೆ ಶ್ರುತಿ ಪಾರ್ಥ ಜಾನಾನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಹರೇ ಕೃಷ್ಣ ಮಾತಾಜಿ. ಇದನ್ನ ಓದಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರ ಪರಬ್ರಹ್ಮ ಯೋಗೋ ನಾಮ ಅಷ್ಟಮೋಧ್ಯಾಯಃ. ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಅಧ್ಯಾಯ ಸ್ಟಾರ್ಟ್. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಅಥ ನವಮೋಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮ ಗುಹ್ಯ ಜ್ಞಾನ. ಮೇಲೆ ಮಾಡಿ. ಶ್ರೀ ಭಗವಾನುವಾಚ ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯಾನುಸೂಯವೆ ಜ್ಞಾನಂ ವಿಜ್ಞಾನ ಸಹಿತ. ಮಾತಾಜಿ ಪ್ರವಕ್ಷ್ಯ ಅಲ್ಲಿ ಕ್ಷ ಇದೆ, ದೀರ್ಘ ಇದೆ. ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಶ್ರೀ ಭಗವಾನುವಾಚ ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯಾನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ
ಸಸುಖಂ ಕರ್ತುಮವ್ಯಯಂ. ಸಸುಖಮಲ್ಲ, ಸುಸುಖಂ ಕರ್ತುಮವ್ಯಯಂ. ಸುಸುಖಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಶ್ರದ್ಧದಾನ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಮಯಾ ತದಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಮವಸ್ಥಿತಃ. ಧನ್ಯವಾದಗಳು. ಧನ್ಯವಾದ. ವನಜ ಮಾತಾಜಿಗೆ ಒಂದು ಚಾನ್ಸ್ ಕೊಡುವ, ಈಗ ಜಾಯಿನ್ ಆದ್ರು. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನ ಚ ಮಸ್ತಾನಿ ಭೂತಾನಿ ಪಶ್ಯಾಮಿ ಯೋಗಮೈಶ್ವರಂ ಭೂತಬೃನ್ನಂಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ ಯಥಾಕಾಶಸಿತೋ ನಿತ್ಯಂ ವಾಯುಂ ಅದು ವಾಯುಮಲ್ಲ, ಹೆಚ್ಚಿನವರಿಗೆ ವಿಸರ್ಗ ಎಲ್ಲ ಇದು ಕೊಡ್ತಾರೆ ಅಲ್ಲಿ ಅಲ್ಲ, ವಾಯುಂ ಆತರ ಹೇಳ್ತೀರಿ. ವಿಸರ್ಗ ಅದು ಅಲ್ಲಿರುವಂತದ್ದು ಅಲ್ವಾ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿತ್ಯಪದಾರಯ. ತ್ಯು ಅಲ್ಲಿರುವಂತದ್ದು ಉಪದಾರಯ. ಮಸ್ತಾನಿ ಇತಿ ಉಪದಾರಯ, ಅದು ತ್ಯುಪದಾರಯ ಆಗ್ತದೆ. ಮಸ್ತಾನಿ ಇತಿ ಉಪದಾರಯ, ಮಸ್ತಾನಿತ್ಯುಪದಾರಯ. ಸರಿ ಹೋಯ್ತಾ? ಇನ್ನೊಂದ್ಸಲ ಹೇಳಿ. ಮಸ್ತಾನಿತ್ಯುಪದಾರಯ. ಸರಿ ಆಯ್ತು, ಓಕೆ. ಧನ್ಯವಾದಗಳು. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶ್ಯಂ ಪ್ರಕೃತಿರ್ವಶಾತ್. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇನ ಪ್ರಕೃತಿಃ ಸೂಯತೆ ಚರಾಚರಂ ಸೂಯತೆ ಚರಾಚರಂ. ಅಲ್ಲಿ ಸಾ ಉಂಟು. ಸೂಯತೆ ಸಚರಾಚರಂ. ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಾನಂತಿ ಮಾ ಮೂಢ ಮಾನುಷ್ಯಂ ತನುಮಾಶ್ರಿತಂ ಪರಂ ಭಾವಮ ಜಾನಂತೋ ಮಮ ಭೂತ ಮಹೇಶ್ವರಂ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಧನ್ಯವಾದಗಳು. ಸುಜಾತ ಮಾತಾಜಿ ಓದಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತಾ ಭೂತಾದಿಮವ್ಯಯಂ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ
ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಜ್ಞಾನಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಅಹಂ ಕೃತರಹಂ ಯಜ್ಞಂ ಕ್ರತುರಹಂ ಯಜ್ಞಃ ಅಹಂ ಕತುರಹಂ ಯಜ್ಞಃ ಕ್ರತುರಹಂ ಯಜ್ಞಃ ಅಹಂ ಕ್ರತುರಹ ಅಂತ ಬರ್ತೀವಿ. ಕ್ರತುರಹಂ ಅಹಂ ಕತುರಹಂ ಯಜ್ಞಂ ಯಜ್ಞಃ ಸ್ವಾದಹಮಹಮೌಷಧಂ ಸ್ವದಾಹಮಹಮೌಷಧಂ ಮಂತ್ರೋ ಅಹಮಹಮೇವಾಜ್ಯಂ ಅಹಮಗ್ನಿರಹಂ ತುಹಂ ಉತಂ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸುಪ್ರಿಯಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯಜುರೇವ ಚ ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸಂ ಶರಣಂ ಸುಹೃತ್ ಪ್ರಭವಃ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರದು ಮಗು ಹರೇ ಕೃಷ್ಣ ಹೇಳ್ತಾ ಉಂಟು? ಹರೇ ಕೃಷ್ಣ. ಪ್ರವೀಣ ಮಾತಾಜಿ ನೀವು ಓದಿ. ನಿಮ್ಮನ್ನ ಬಿಟ್ಟು ಹೋಯ್ತು ನನ್ಗೆ. ನಾನು ಲಾಸ್ಟ್ ಅಲ್ಲಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಲಾಸ್ಟ್ ಅಲ್ಲಿ ಓದ್ತೀನಿ ಮಾತಾಜಿ. ನಾನು 2 ಸಲ ಆಯ್ತೇನಲ್ವಾ ಆಲ್ರೆಡಿ? ಇಲ್ಲ ಮಾತಾಜಿ, ಲಾಸ್ಟ್ ಅಲ್ಲಿ ಇನ್ನು ಇದ್ದಾವೆ ಮಾತಾಜಿ. ಸುಮಾ ಮಾತಾಜಿ ಓದಿದ್ಲ ಮಾತಾಜಿ? ಸುಮಾ ಮಾತಾಜಿ ಆಯ್ತಲ್ಲ? ಅವ್ರಾಯ್ತು. ಓಕೆ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ನಾವು ಇನ್ನ ಓದಿಲ್ಲ ಮಾತಾಜಿ. ಮಾತಾಜಿ ಮಾತಾಜಿ ಶ್ಲೋಕ 19. ತಪಾಮ್ಯಹಮಹಂ ವರ್ಷಂ ನಿಗೃಹಾಣಂ ಸೃಜಾಮಿ ಅರ್ಜುನ. ಸರ್ವೈಕ ಮಾತಾಜಿ. ಇನ್ನೊಂದ್ಸಲ ಓದಿ. ಶ್ಲೋಕ 19. ತಪಾಮ್ಯಹಂ ವರ್ಷಂ ನಿಗೃಹಾಣಮುಸೃಜಾಮಿ ಚ ಅಮೃತಂ ಚೈವ ವೃತ್ತಶ್ಚ ಸದಾ ಸಚ್ಚಾಹಂ ಅರ್ಜುನ. ಶ್ಲೋಕ 20. ತೇ ವಿದ್ಯಮಾಂ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ತೇ ಪುಣ್ಯಮಾಸದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನಿ ದಿವಿ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ते त्वं भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवं त्रैधर्ममनुप्रपन्नाः गतागतं कामकामा लभन्ते अनन्याश्चिन्तयन्तो मां ये जना पर्युपासते तेषां नित्यभियुक्तानां ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೇ ಪುಣ್ಯಂ ದೇವತಾ ಭಕ್ತಃ ಯಜಂತೆ ಶ್ರದ್ಧಾಯಾನಿ ತ್ವಾಹ ತೇಪಿ ಮಾಮೇವ ಕೌಂತೇಯ ಯಜ್ಞಂತೆ ವಿಧಿಪೂರ್ವಕಂ. ಯಜಂಚ ವಿಧಿಪೂರ್ವಕಂ. ಮೇಲೆ ಮಾಡಿ ಮಾತು. ಅಹಂ ಈ ಸರ್ವ ಯಜ್ಞಾನಾಂ ಭುಕ್ತಾ ಚ ಪ್ರಭುರೇವ ಚ ನತು ಮಾಮಾಭಿಜಾನಂತಿ ತತ್ವೇನಾತಶ್ಯವಂತಿ ತೇ. ಹರೇ ಕೃಷ್ಣ. ಹರೇ ಕೃಷ್ಣ. ವನಜಾ ಮಾತಾಜಿ ಓದಿ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಯಾಂತಿ
देववृता देवान् पितॄन् यान्ति पितृव्रतः भूतानि यान्ति भूतेज्य यान्ति मद्याजिनोऽपि माम् ಹರೇ ಕೃಷ್ಣ. ಮುಂದಿನದ್ದು ಓದಿ. पत्रं पुष्पं फलं तोयं यो मे भक्त्या प्रयच्छति तदहं भक्त्या पहुत्यं ತದಹಂ ಭಕ್ತ್ಯುಪಹರತಂ. ಅಲ್ಲಿ ಭಕ್ತಿ ಉಪಹರತಂ ಭಕ್ತ್ಯುಪಹರತಂ ಅಂತ ಆಗ್ತದೆ. ತದಹ ಭಕ್ತ್ಯುಪಹೃತಂ. ತದಹಂ ತದ್ ಅಹಂ ಅಂತ ಬರುವಂತದ್ದು. ತದಹಂ ಭಕ್ತ್ಯುಪಹೃತ್ಯಂ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು, ಮಿಸ್ಟೇಕ್ ಮಾಡಬೇಡಿ ಓದುವಾಗ, ತುಂಬಾ ಇಂಪಾರ್ಟೆಂಟ್. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಮಾತಾಜಿ ಓದಿ ಓದಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹ ಭಕ್ತ್ಯುಪಹೃತಂ ಅಶ್ನಾಮಿ ಅಲ್ಲ, ಭಕ್ತ್ಯುಪಹೃತಂ. ಅಲ್ಲಿ ಭಕ್ತಿ ಉಪಹೃತಂ ಅಂತಾನೆ ಬರ್ಬೇಕು. ನಾನು ಅಲ್ಲಿ ತದ್ ಅಹಂ ಭಕ್ತಿ ಉಪಹೃತಂ ಅಂತ ಹೇಳುವಂತದ್ದು ಭಗವಂತ. ತದಹಂ ಭಕ್ತ್ಯುಪಹೃತಂ. ತದಹಂ ಭಕ್ತ್ಯುಪಹೃತಂ. ಸರಿ ಹೋಯ್ತಮ್ಮ? ಕರೆಕ್ಟ್ ಆಯ್ತು. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಲ್ಲಿ ಉಕ್ಕಾರ ಬರ್ಲೇಬೇಕು. ಭಕ್ತಿ ಉಕ್ಕಾರ ಬರ್ಲೇಬೇಕು. ಭಕ್ತ್ಯು ಅಂತಾನೆ ಬರ್ಬೇಕು, ಇಲ್ಲಾಂದ್ರೆ ಅರ್ಥ ಬೇರೆ ಆಗ್ತದೆ. ಅಲ್ಲಿ ಭಕ್ತ್ಯಾಪರತಂ ಅಂತ ಹೇಳ್ಬೇಡಿ, ಭಕ್ತ್ಯು ಅಂತಾನೆ ಬರ್ಬೇಕು. ಭಕ್ತ್ಯುಪಹೃತಂ. ಧನ್ಯವಾದ. ಪ್ರಿಯಾಂಕಾ ಜುತ್ತು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ. ಮಾತಾಜಿ. ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಶುಭಾಶುಭ ಫಲೇರೈವಂ ಮೋಕ್ಷಸೆ ಕರ್ಮ ಬಂಧನೈಃ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಮೂಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಃ. ಹರೇ ಕೃಷ್ಣ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಾಮೇ ಭಕ್ತ ಪ್ರಣಶ್ಯತಿ. ನಮೇ ಭಕ್ತ ಪ್ರಣಶ್ಯತಿ. ಮಾಂ ಹಿ ಪಾರ್ಥವಪಾಶ್ರಿತ್ಯ ಯೇಪಿ ಸ್ಯೂಪಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಃ ತೇಪಿ ಯಾಂತಿ ಪರಾಂ ಗತಿಂ. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 33. ಓದಿ ಮಾತಾಜಿ. ಕಿಂ ಪುನರ್ ಬ್ರಹ್ಮಣ ಪುಣ್ಯಾಃ. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜಸ್ಯ ಯಸ್ತತಾ ಅನಿತ್ಯಮಸುಖಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಶ್ಲೋಕ 34. ಭೂಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಇದು ಸವದಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯಃ.
ಹರೇ ಎಲ್ಲರೂ ಹೇಳುವ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 10 ದಶಮೋಧ್ಯಾಯ ವಿಭೂತಿ ಯೋಗ. ಮೇಲ್ ಮಾಡ್ಬೇಕು. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಶ್ಲೋಕ 2. ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಕನ್ನಡ ಶ್ರುತಿ ಮಾತಾಜಿ ಓದಿ. ಕನ್ನಡ ಶ್ರುತಿ ಮಾತಾಜಿ ಕ್ಲಾಸ್ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಯೋ ಮಾಮ ಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಬುದ್ಧಿರ್ಜ್ಞಾನಂ ಸಂಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಧನ್ಯವಾದಗಳು. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ. ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾಃ ಏಷಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ. ಶ್ರೀಕಾಂತ್ ಹರೇ ಪ್ರಭುಜಿ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ನಾನು ಓದ್ತೀನಿ. ಮಾತಾಜಿ ಓದಿ ಮಾತಾಜಿ. ನೋಡಿ ಬಿಟ್ಟೆ ಹೋಯ್ತು ನಿಮ್ಮನ್ನ. ಇಲ್ಲೆಲ್ಲ ಒಮ್ಮೆ ಆಯ್ತಲ್ವ ಮಾತಾಜಿ. ಇನ್ನು ನಾನು ಹರೇ ಓದ್ತೀನಿ. ಕೃಷ್ಣ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿ ತೇ. ಧನ್ಯವಾದಗಳು. ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನು ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಪ್ರವೀಣ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಯ್ಯೋ ಹೌದು. ಇಲ್ಲಮ್ಮ. ಅವರು ಶ್ಲೋಕ ಓದ್ತಾ ಇದ್ರು ಮಾತಾಜಿ. 18 ಡೇಸ್ಗೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಶ್ಲೋಕ ಓದ್ತಾ ಇದ್ರು. ಇಡೀ ಅಧ್ಯಾಯನೇ ಓದ್ತಾ ಇದ್ರು. ಹೌದಾ. ಹರೇ ಕೃಷ್ಣ ಎಲ್ಲರದ್ದು ಮಾತಾಜಿ. ಆಯ್ತಲ್ವಾ? ಯಾವ್ದನ್ನು ಬಿಟ್ಟು ಹೋಗ್ಲಿಲ್ಲಲ್ವಾ ಇನ್ನು? ಶ್ಲೋಕ 11. ಓದಿ ಮಾತಾಜಿ. ಶ್ಲೋಕ 11. ತೇಷಮೇವಾನುಕಂಪಾರ್ಥಂ ಅಲ್ಲಿ ತೇಷಾ ಇದೆ. ತೇಷಾಮೇವಾನು. ಹಾ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಾಮಜಂ ವಿಭುಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅಂಕಿತಾ ಡಿ.ಪಿ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
आहुस्त्वां दृशायाः सर्वे देवर्षिर्नारदस्तथा देवर्षिनारदस्तथा असितो देवलो व्यासः स्वयं चैव ब्रवीषिणे सर्वामेव ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದದು ಸೌಂಡ್ ಬರೋದು ಬ್ಯಾಕ್ ಗ್ರೌಂಡ್. ಹರೇ ಸರ್ವಮೇತದ್ರುತಂ ಮನ್ಯೇ ಯನ್ಮಂ ವದೇಸಿ ಕೇಶವ ನಾಯಿತೆ ಭಗವನ್ ವ್ಯಕ್ತಿಂ ವಿದುರ್ದೇವನ ದಾನವಃ. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಓದಿ. ವಕ್ತುಮಹರ್ಷಸ್ಯ ಶೇಷೇಣ ದಿವ್ಯ ಆತ್ಮ ವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ವ್ಯಾಪತಿಷ್ಠಸಿ. ಸರಿನಾ ಮಾತಾಜಿ? ವ್ಯಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ವಕ್ತುರ್ಮಹರ್ಷ ಶೇಷೇಣ ದಿವ್ಯ ಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ತತಿಷ್ಠಸಿ. ವ್ಯಾಪ್ತತಿಷ್ಠಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ವೃತಂ. ಧನ್ಯವಾದಗಳು. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂಥೋ ವಿಸ್ತರಸ್ಯ ಮೇ. ಧನ್ಯವಾದಗಳು. ದೀಕ್ಷಾ ಗೋಕವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅದ್ ಹೇಗೆ 20 ಆಗ್ಬೇಕಿತ್ತಲ್ಲ, ಅವರು 2 ಓದಿದ್ರ? ಯಾರು 1 ಓದಿದ್ರ? ಯಾರಾದ್ರು ಓದಿದ್ದು? ದಾಕ್ಷಾಯಿಣಿ ಮಾತಾಜಿ 1 ಓದಿದ್ದಂತ ಮಾತಾಜಿ. ಹಾ ಮಾತಾಜಿ, ಒಂದೇ ಓದಿದ್ದು. ಇನ್ನೊಂದು ಓದ್ಲಾ ಮಾತಾಜಿ? ಓದಿ. ಶ್ಲೋಕ 20. ಅಹಮಾತ್ಮ ಗುಡಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾತ್ಮಾದಿಶ್ಚ ಮಧ್ಯಂ ಚ ಭೂತನಾಮಂತ ಏವ ಚ. ಧನ್ಯವಾದಗಳು. ದೀಕ್ಷಾ ಗೋಕವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿಶಂಶುಮಾನ್ ಮರಿಚಿರ್ಮರುತಾಮಸ್ಮಿ ನಕ್ಷತ್ರಾನಾಮಹಂ ಶಶಿ. ಧನ್ಯವಾದಗಳು. ಇನ್ನೊಂದು ಓದಿ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಗೀತಾ ಎಂ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಶ್ಲೋಕ 24. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿನಾಮಹಂ ಸ್ಕಂದಃ ಸರಸಾಮಾಸ್ಮಿ ಸಾಗರಃ. ಧನ್ಯವಾದಗಳು. ಧನ್ಯವಾದ. ಸೌಮೇಶ್ವರಿ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಮಾತಾಜಿ 25. ನನ್ನ ಕೆಲಸ ಇದೆ ಒಂದ್ ಮಹರ್ಷಿ ಸ್ವಲ್ಪ ಯಾವ್ದು ಮಾತಾಜಿ? ನಾನು ಮಾತಾಜಿ ಗಾಯತ್ರಿ ಆಯ್ತು ಮಾತಾಜಿ ಓದಿ. ಸಾರಿ ಮಾತಾಜಿ ಬಿಟ್ಟು ಹೋದೆ. ಶ್ಲೋಕ 25 ಮಹರ್ಷೀಣಾಂ ಭೃಗುರಹಂ ಗಿರಿಮಸ್ಮೇಕಮಕ್ಷರಂ ಯಜ್ಞಾನಂ ಜಪ ಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯ. ಶ್ಲೋಕ 26 ಅಶ್ವತ್ಥ ಸರ್ವವೃಕ್ಷಾಣಂ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಂ ಚಿತ್ತರತಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಶ್ಲೋಕ 27 ಉಚ್ಚೈಶ್ರವ ಸಂಶ್ವಾನಾಂ ವಿದ್ಧಿ ಮಾಮಮೃತೋ ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ನರಾಧಿಪಂ ನರಾಣಾಂ ಚ ನರಾಧಿಪಂ. ಶ್ಲೋಕ 28 ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಕನ್ನಡ ಸೌಮೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29 ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯತ್ಮತಾಮಹಂ. ಶ್ಲೋಕ 30 ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಕ್ ಕ್ಲಾಸ್ ಇದೆ, ಮೀರಾ ಮಾತಾಜಿದು. ಓಕೆ ಓದಿ ಮಾತಾಜಿ. ಪವನಃ ಪವತಾಮಸ್ಮಿ ರಾಮಂ ಶಸ್ತ್ರಮೃತಾಮಹಂ ಜುಷಾಣಾಂ ಮಕರಶ್ಚಾಸ್ಮಿ ಸ್ತೋತ್ರಸಾಮಸ್ಮಿ ಜಾಹ್ನವಿ. ಸರ್ಗಾನಾಮದಿರಂತಶ್ಚ ಮಧ್ಯೆ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾನಾಂ ವಾದಂ ಪ್ರವತದಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಕ್ಷರಾಣಾಂ ಮಕಾರೋಸ್ಮಿ ದ್ವಂದ್ವ ಸಮಾಸಿಕಸ್ಯ ಚ ಅಹಮೇವಾಕ್ಷಾಯ ಕಾಲೋ ಧಾತಾಹಂ ವಿಶ್ವತೋಮುಖಃ. ಮೃತ್ಯು ಸರ್ವ ಅರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಂ ಶ್ರೀವಾರ್ಚ ಅದು ಕೀರ್ತಿಮಲ್ಲ, ಕೀರ್ತಿ ಶ್ರೀರ್ವಾಕ್ಚನಾರೀಣಾಂ. ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮ. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೃಹತ್ ಸಾಮ ತಥಾ ಸಾಮ್ನಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶಿರೋಷೋಹಂ ಋತೂನಾಂ ಕುಸುಮಾಕರಃ. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಧನ್ಯವಾದಗಳು. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಂ ಅಪ್ಯಹಂ ವ್ಯಾಸಃ ಕವಿನಾಂ ಉಶನಾ ಕವಿಃ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ
ಜ್ಞಾನಂ ಜ್ಞಾನವತಾಮಹಂ. ಧನ್ಯವಾದಗಳು. ಹರೇ ಕೃಷ್ಣ. MG ಭೂಮಿಕಾ ಮಾತಾಜಿ ಓದಿ. ಹಾ ಮಾತಾಜಿ. ಯಚಾಸ್ಮಿ ಸರ್ವಭೂತಾನಾಂ ಬೀಜಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ಯಚಾಸ್ಮಿ ಯಚ್ಚಾಪಿ ಅಲ್ಲ, ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ. ನಾತದಸ್ತಿ ವಿನಾ ಯತ್ ಸ್ಯಾತ್. ನಾತದಸ್ತಿ ವಿನಾ ಯತ್ ಸ್ಯಾತ್. ಮಯಾ ಭೂತಂ ಚರಾಚರಂ ನಾತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಏಷ ತುದ್ದೇಶತಃ ಪ್ರೋಕ್ತೋ. ಏಷ ತುದ್ದೇಶತಃ ಪ್ರೋಕ್ತೋ. ಅಲ್ಲ, ಏಷ ತುದ್ದೇಶತಃ ಪ್ರೋಕ್ತೋ. ಏಷ ತುದ್ದೇಶತಃ ಪ್ರೋಕ್ತೋ. ಏಷ ತುದ್ದೇಶತಃ ಪ್ರೋಕ್ತೋ. ವಿಭೂತೇರ್ಮಿಸ್ತೇರೋ ಮಮ ಮಯಾ. ವಿಸ್ತರೋ ಮಯಾ. ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ. ಇನ್ನೊಂದ್ಸಲ ಓದ್ತೀರಾ? ಹಾ ಮಾತಾಜಿ. ನಾತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಏಷ ತೋದೇಶತಃ ಪ್ರೋಕ್ತೋ. ವಿಭೂತೇರ್ಮಿಸ್ತರೋ ಮಯಾ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ಯಾಕೆ ಅಲ್ಲಿ ಸ್ಟಾಪ್ ಕೊಡ್ತೀರಿ? ಇಲ್ಲಿ ಒಂದೊಂದು ಲೈನ್ಗೆ ಸ್ಟಾಪ್ ಕೊಡಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ. ಹರೇ ಕೃಷ್ಣ ಮಾತಾಜಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಓದಿದನ್ಸ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿ ಯೋಗೋ ನಾಮ ದಶಮೋಧ್ಯಾಯಃ. ಎಲ್ಲರೂ ಹೇಳುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ಪ್ರವೀಣ ಮಾತಾಜಿ 4 ಅಧ್ಯಾಯ ಕೂಡ ಆಯ್ತು. ಆಯ್ತು ಮಾತಾಜಿ. ಮುಂದಿನ ಅಧ್ಯಾಯ ಓದಿದ್ರೆ ನಾಳೆ ಮತ್ತೆ ಕ್ಲಾಸ್ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ರಿವಿಷನ್ ಆಗಿ ಮಾಡ್ಬೋದು. ಓಕೆ. ಇವಾಗ ಹೌದು, ಪ್ರಿಯಾಂಕಾ ಜಿತ್ತೂರು ಮಾತಾಜಿಯಿಂದ ವಿದ್ಯಾ ಕಾಮತ್ ಮಾತಾಜಿ ಅವರಿಗೆ ಬಾಕಿ ಇದ್ದಾರಲ್ವ ಮಾತಾಜಿ ಓದ್ಲಿಕ್ಕೆ. ಸರಿ, ಓದು. ನಾಳೆ ಪುನಃ ಓದಿಸುವ ಅದರಲ್ಲಿ. ಓಕೆ ಓದಿ. ನೆಕ್ಸ್ಟ್ ಪ್ರಿಯಾಂಕಾ ಜಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಧ್ಯಾಯ ಏಕಾದಶೋಧ್ಯಾಯಃ ವಿಶ್ವರೂಪ ದರ್ಶನ ಯೋಗಃ. ಶ್ಲೋಕ 1. ಅರ್ಜುನ ಉವಾಚ ಮದಾನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿಧಂ
ಯತ್ವಯೋಕ್ತಂ ವಚಸ್ತೆನ ಮೋಹೋಯಂ ವಿಗತೋ ಮಮ ಭವ್ಯಾಪಯೌ ಭವಾಪ್ಯಾಯೌ ಭೂತಾನಾಂ ಭೂತಾನಾಂ ಶ್ರುತೌ ಶ್ರುತೌ ವಿಸ್ತರಶೋ ಮಯಾ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮಮಪಿ ಚಾವ್ಯಹಂ. ಮಾತಾಜಿ ಮತ್ತೊಂದ್ಸರಿ ಓದ್ಲಾ? ಓದಿ ಮಾತಾಜಿ. ಭವಾಪ್ಯವ್ಯೋ ಹಿ ಭೂತಾನಾಂ ಶ್ರುತ್ವೋ ವಿಸ್ತರಶೋ ಮಯಾ ತತ್ವಕಮಲಪತ್ರಾಕ್ಷ ಅಲ್ಲಿ ತ್ವತ್ತಃ ಕಮಲಪತ್ರಾಕ್ಷ ಕಮಲಪತ್ರಾಕ್ಷ ಮಹಾತ್ಮಮಪಿ ಚಾವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಶಾರದಾ ಹೆಮ್ಮಡಿ ಮಾತಾಜಿ ಓದಿ. ಶಾರದಾ ಹೆಮ್ಮಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏವಮೇತಾದ್ಯಥಾ ತಥಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛತಿ ರೂಪಂ ಐಶ್ವರಂ ಪುರುಷೋತ್ತಮ. ಇದು ಕೇಳಲಿಲ್ಲ ಮತ್ತೆ? ಕೇಳಿತು. ಇದು ಓದಿ. ಮನ್ಯಸೇ ಯದಿ ತಚ್ಚಖ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್. ಕೇಳ್ತಾ ಇಲ್ಲ? ದರ್ಶಯಾತ್ಮಾನಮವ್ಯಯಂ ದರ್ಶಯಾತ್ಮಾನಮವ್ಯಯಂ. ಲೆಫ್ಟ್ ಅದು ಮಾತಾಜಿ. ಕರೆಂಟ್ ಹೋಯ್ತೇನೋ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮುಂದೆ ಶೋಭಾ ಭಟ್ ಮಾತಾಜಿ. ಮಾತಾಜಿ ನಿಮ್ದು ನೆಟ್ವರ್ಕ್ ಮಾತಾಜಿ. ಹರೇ ಕೃಷ್ಣ. ಓದ್ತೀರಾ? ಓದಿ ಇನ್ನೊಂದ್ಸಲ. ಹೌದು ಮಾತಾಜಿ. ಓದಿ. ನೆಟ್ವರ್ಕ್ ಹೋಯ್ತಲ್ವಾ? ತಪ್ಪಾಗಿತ್ತಲ್ಲ? ಹೌದು, ಓದಿ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ದರ್ಶಯಾತ್ಮಾನಮವ್ಯಯಂ. ಅಯ್ಯೋ ದೇವಾ. ಹರೇ ಕೃಷ್ಣ. ಸರಿ ಆಯ್ತು. ಮನೇಲಿ ಏನ್ ಪ್ರಾಕ್ಟೀಸ್ ಮಾಡ್ತೇನೆ ದೇವರಿಗೆ ಗೊತ್ತಿಷ್ಟು ತಪ್ಪು ಓದ್ತೇನೆ. ಸರಿ ಆಯ್ತು ಮಾತಾಜಿ. ಈಗ ಸರಿ ಆಯ್ತಾ? ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಾಶ್ರೂತಾ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹುನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಧನ್ಯವಾದಗಳು. ಧನ್ಯವಾದಗಳು. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಹೇ ಕಸ್ತಂ ಜಗತ್ ಕೃಷ್ಣಂ ಪಶ್ಚಾದ್ಯಾ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಛಾನ್ಯತ್ ದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೆ ದೃಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೇಶ್ವರಂ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಶ್ಲೋಕ 10 ಮತ್ತು 11. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಸಾಕು ಮಾತು. ಧನ್ಯವಾದಗಳು. ನೆಕ್ಸ್ಟ್ ಬೇರೆ. ಸುಜಾತ ಮಾತಾಜಿ ಓದಿ. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಶ್ಲೋಕ 12.
दिवि सूर्यसहस्रस्य भवेद्युगपद्युत्थिता यदि बाह सदृशी सा स्याद यदि बाह सदृशी सा स्याद भासस्य महात्मनः. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಧನ್ಯವಾದಗಳು. ತತ್ರೈಕಸ್ಥಂ ಜಗತಂ ಕೃಷ್ಣಂ ತತ್ರೈಕಸ್ಥಂ ಜಗತ್ಕೃಷ್ಣಂ. ತತ್ರೈಕಸ್ಥಂ ಜಗತ್ ಕೃಷ್ಣಂ ಕೃಷ್ಣಂ ಅದು ಕೃಷ್ಣಮಲ್ಲ ಕೃಷ್ಣಂ. ತತ್ರೈಕಸ್ಥಂ ಜಗತ್ ಕೃಷ್ಣಂ ಕೃಷ್ಣಂ ಅನೇಕದಾ ಅಪಶ್ಯದ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ. ಇನ್ನೊಂದು ಇದು ಓದಿ. ತತಸ ವಿಸ್ಮಯವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಕೃತಾಂಜಲಿರಭಾಷತ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸುಪ್ರಿಯಾ ಮಾತಾಜಿ ಓದಿ. ಸುಪ್ರಿಯಾ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಪಶ್ಯಾಮಿ ದೇವಾಸ್ತವ ದೇವದೇಹೇ ಸರ್ವಾಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನುರಗಾಶ್ಚ ದಿವ್ಯಾನ್. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಋಷೀಂಶ್ಚ ಸರ್ವಾನುರಗಾಂಶ ದಿವ್ಯಾನ್. ಇದು ಓದಿ. ಮಾತಾಜಿ ಇದು ಹಂಗೆನಾ? ಅದು ಹಾಗೆ ಎಲ್ಲ ಈ ಉದ್ದ ಇರೋದು ಆ ಟ್ಯೂನ್ ಅಲ್ಲಿ ಓದಿದ್ರೆ ನಿಮ್ಗೆ ಓದ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಾಂದ್ರೆ ಎಲ್ಲಿ ನಿಲ್ಲಿಸ್ಬೇಕು ಏನ್ ಮಾಡ್ಬೇಕು ಗೊತ್ತಾಗಲ್ಲ ಆ ರೀತಿ. ಓಕೆ. ಇದರಲ್ಲಿ ತುಂಬಾ ಶ್ಲೋಕ ಬರುತ್ತೆ, ಹಾಗಾಗಿ ನಾನು ಟ್ಯೂನ್ ಚೇಂಜ್ ಮಾಡಿದೆ. ಇಲ್ಲಿವರೆಗೆ ನಿಮ್ದೇ ಟ್ಯೂನ್ ಅಲ್ಲಿ ಓದ್ತಾ ಇದ್ರಿ, ಸುಮ್ನಿದೆ ನಾನು. ಈಗ ಇದರಲ್ಲಿ ಕಷ್ಟ ಆಗ್ತದೆ ಆ ತರ ಎಲ್ಲ ಹೇಳಲಿಕ್ಕೆ ಹೋದ್ರೆ. ಓದಿ. ಅನೇಕ ಬಾಹೂದರ ವಕ್ತ್ರ ನೇತ್ರಂ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಧನ್ಯವಾದಗಳು. ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಕಿರೀಟನಂ ಗದೀನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಮಂತಂ ಪಶ್ಯಾಮಿ ತ್ವಂ ನಿರೀಕ್ಷೆಯಂ ಸಮಂತಾತ್ ದೀಪ್ತಾನಲಾರ್ಕಾ ದ್ಯುತಿಂ ಅಪ್ರಮೇಯಂ. ದ್ಯುತಿಂ ಅಪ್ರಮೇಯಂ. ಇದು ಓದಿ. ಶ್ಲೋಕ 18. ತಮಕ್ಷರಂ ಪರಮಂ ವೇದಿತವ್ಯಂ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಂ ಅವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ಥಂ ಪುರುಷೋ ಮತೋ ಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಶ್ಲೋಕ 19. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹು ಸೂರ್ಯನೇತಂ ಪಶ್ಯಾಮಿ ತಾಂ ದೀಪ್ತ ಹುತಾಶ ವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಮೇಲೆ ಮಾಡಿ ಮಾತು. ಪೃಥಿವ್ಯೋರಿದಮಂತರಂ ಹಿ ದ್ಯಾವಾ ಪೃಥಿವೋರಿದಮಂತರಂ ಹಿ ವ್ಯಾಪ್ತ ತಯೇಕೇನ ದಿಶಶ್ವ ಸರ್ವಂ ಸರ್ವಾಃ ದಿಶಶ್ಚ ಸರ್ವಃ
दृष्ट्वाद्भुतं दृष्टाद्भुतं रूपमुग्रं तमेदं ಲೋಕತ್ರಯಂ ಪ್ರವರ್ತಿತಂ ಮಹಾತ್ಮನ್. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಮಾತಾಜಿ ಆಯ್ತು ಮಾತಾಜಿ ಎಲ್ಲರದ್ದು. ಓದಿಸುವ ಬೇಕಾದ್ರೆ ಟೈಮ್ ಇದ್ರೆ ನೀವು ಓದಿ. ನಾನು ನೀವು ಓದಿ ಮಾತಾಜಿ, ನೀವು ಓದಿ ಓಕೆ ಎಂಡ್ ಮಾಡುವ. ಮಾತಾಜಿ. ಮತ್ತೆ ನೀವು ಓದಿ ಎಂಡ್ ಮಾಡುವ. ಓಕೆ ಓಕೆ ಮಾತಾಜಿ ನಾನು ಮಾತಾಜಿ. ಓದ್ಲೇ ಇಲ್ಲ ಮಾತಾಜಿ. ಓದ್ಲಿಲ್ವಾ? ಯಾವ್ದು ಓದ್ಲಿಲ್ಲ ಮಾತಾಜಿ? ಓದಿ ಓದಿ. ಹಾ ಮಾತಾಜಿ. ಹಮೀಹಿ ತ್ವಂ ಸುರಸಾಂಗ ಯಾರದ್ದು? ವಿಷಹಿ. ನಾನ್ ಮಾತಾಜಿ, ಭೂಮಿಕಾ ಮಾತಾಜಿ. ಓಕೆ ಓಕೆ. ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ. ಅಮೀಹಿ ತ್ವಂ ತ್ವಾಂ ಸುರಸಂಗಾ ಅಮೀಹಿ ವಿಶಂತಿ. ತ್ವಾಂ ಸುರ ಸಂಘಾ ವಿಶಂತಿ. ಅಮೀಹಿ ಸುರಸಂಗಾ ವಿಶಂತಿ. ಕೇಚಿತ್ ಬಿತಃ ಪ್ರಜಾಲಯೋ ರಾತ್ರಿ ಗೃಣಂತಿ. ಪ್ರಕಟಣೆ ಮಾಡೋರಿದ್ದೀರೇನ? ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಸುಪ್ರಿಯಾ ಮಾತಾಜಿ. ನಾನು ಹೇಳಿಕೊಡ್ತೇನೆ, ಹಾಗೆ ಓದಿ ಭೂಮಿಕಾ ಮಾತಾಜಿ. ನೀವು ಫಸ್ಟ್ ಓದ್ತಾ ಇರೋದಿದು. ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ. ಅಮೀಹಿ ಸುರಸಂಗಾ ತ್ವಾಂ ವಿಶಂತಿ. ಅಲ್ಲಿ ತ್ವಾಂ. ಹಾ ಮಾತಾಜಿ. ಅಮೀಹಿ ತ್ವಾಂ ಸುರಸಂಗ ವಿಶಂತಿ. ಸಂಘಾ ವಿಶಂತಿ. ಸಂಗಾ ವಿಶಂತಿ. ಕೇಚಿತ್ ಭೀತಃ ಪ್ರಾಂಜಲಯೋ ಗೃಣಂತಿ. ಕೇಚಿತ್ ಭೀತಃ ಬಿತಃ ಭೀತಃ ಅಲ್ಲಿ ಬಿತಃ ಅಲ್ಲ, ಭೀತಃ ಪ್ರಜಾಲಯೋ ಪ್ರಾಂಜಲಯೋ ಗೃಣಂತಿ. ಪ್ರಾಂಜಲಯೋ ಗೃಣಂತಿ. ಸ್ವಸ್ತೀತ್ಯುಕ್ತ್ವಾ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಮಹರ್ಷಿ ಸಿದ್ಧಸಂಗಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಸುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಸ್ತುತಿಭಿಃ ಪುಷ್ಕಳಾಭಿಃ. ಮುಂದಿನ ಶ್ಲೋಕ ಓದಿ. ಹಾ ಮಾತಾಜಿ. ರುದ್ರಾದಿತ್ಯಾ ವಸೋಃ ಯೇಜಾ ಸದ್ಯಃ ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ. ರುದ್ರಾದಿತ್ಯಾ ವಸೋಃ ಚ ಸದ್ಯಃ ವಿಶ್ವೇಶ್ವಿನೌ ಮರುತಶೋಷ್ಮಪಾಶ್ಚ. ವಿಶ್ವೇಶ್ವಿನೌ ಮರುತ ಶೋಷ್ಮಪಾಶ್ಚ. ಶೋಷ್ಮಪಾಶ್ವ. ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ಗಂಧರ್ವಯಕ್ಷಾಸುರಸಿದ್ಧಸಂಗಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ವೀಕ್ಷಂತಿ ತ್ವಾ ವಿಸ್ಮತಶ್ಚೈವ ಸರ್ವೇ. ವೀಕ್ಷಂತೆ ತ್ವಾಂ ವೀಕ್ಷಂತೆ ತ್ವಾ ವಿಸ್ಮಿತಾಶ್ಚೈವ ವಿಸ್ಮಿತಶ್ಚೈವ ಸರ್ವೇ. ಇನ್ನೊಂದ್ಸಲ ಓದಿದನ. ಹಾ ಮಾತಾಜಿ. ರುದ್ರಾದಿತ್ಯ ಸಹೋ ವಸವೋ ವಸವೋಃ ಯೇ ಚ ಸದಾತ್ಯ ವಿಶ್ವೇಶ್ವನೌ ಮರುತಾಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಸುರಸಿದ್ಧಸಂಗಃ ವೀಕ್ಷಂತಿ ತ್ವಾ ವಿಸ್ಮತಶ್ಚೈವ ಸರ್ವೇ. ಸರಿ ಹೋಯ್ತಾ ಮಾತಾಜಿ? ತಪ್ಪಾಯ್ತು. ಪ್ರಾಕ್ಟೀಸ್ ಆಗ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ನೀವು ಕಲ್ತ್ಕೊಳ್ಳುವ, ಆಯ್ತಾ? ನನಗೆ ಓದಕ್ ಟೈಮೇ ಸಿಗಲ್ಲ ಮಾತಾಜಿ ಯಾವ್ದನ್ನು. ಅದೇ ಅಲ್ಲಿ ನೀವು ನೋಡಿ, ಅಲ್ಲಿ ಎಲ್ಲಿ ದೀರ್ಘ ಇದೆ ಅಲ್ಲಿ ದೀರ್ಘ ಹೇಳ್ಕೊಂಡು ಹೋದ್ರೆ ಆಯ್ತು. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ. ಹಾ ಮಾತಾಜಿ. ರುದ್ರಾದಿತ್ಯ ರುದ್ರಾದಿತ್ಯ ವಸವೋ ಯೇ ಚ ಅಷ್ಟೇ ಸ್ಟಾಪ್ ಮಾಡ್ತೀರಿ. ಅಲ್ಲಿ ಸಾಧ್ಯವರೆಗೆ ಆ ಲೈನ್ ಕಂಪ್ಲೀಟ್ ವರೆಗೆ ಆ ಟ್ಯೂನ್ ಅಲ್ಲಿ ತಗೊಂಡು ಹೋಗ್ಬೇಕು. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಓದಿ.
रुद्रादित्या वसवो हे च साध्या विश्वेश्च नौ मरुताश्च स्मेपाश्च गन्धर्वयक्षासुरसिद्ध सङ्गः वीक्षन्ते त्वाः विस्मितश्चैव सर्वे ವೀಕ್ಷಂತೆ ತ್ವಾಂ, ಅದು ತ್ವಾಂ ಅಲ್ಲಿ. ಹಾ ಮಾತಾಜಿ. ವೀಕ್ಷಂತೆ ತ್ವಾಂ ವಿಸ್ಮಿತಶ್ಚೈವ ವಿಸ್ಮಿತಾಶ್ಚೈವ ಸರ್ವೇ. ಸರ್ವೇ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ತಪ್ಪಾಗ್ಬಿಡುತ್ತೆ ಮಾತಾಜಿ. ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಹರೇ ಕೃಷ್ಣ. ನೀವೀಗ ಬಂದಿದ್ದಲ್ಲ ಮಾತಾಜಿ, ಕಲಿಬೇಕಷ್ಟೇ. ನೋಡಿ ಇವರೆಲ್ಲ ಎಷ್ಟು ಚಂದ ಓದ್ತಾರೆ ಈಗ ಅಂದ್ರೆ ಅವ್ರು ಅಷ್ಟು ಪ್ರಾಕ್ಟೀಸ್ ಆಗಿದೆ ಅವ್ರಿಗೆ. ಈಗ ನಾವು 3 ತಿಂಗಳಿಂದ ಶುರು ಮಾಡಿದ್ದೇವೆ ಅಲ್ವಾ ಇದು. ಎಷ್ಟು ಒಳ್ಳೆ ಓದ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ. ಹಾಗೆ ಬರ್ತದೆ ನಿಮ್ಗೆ. ನೆಕ್ಸ್ಟ್ ಸ್ಟಾರ್ಟ್ ಆಗತ್ತಲ್ಲ, ಅವಾಗ ನೀವು ಕಂಟಿನ್ಯೂ ಮಾಡಿ, ಬಿಡ್ಬೇಡಿ, ಬರುತ್ತೆ ನಿಮ್ಗೆ ಕೂಡ. ಓಕೆ, ಓದಿ ಪ್ರವೀಣ್ ಮಾತಾಜಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದೆ ಮಾತಾಜಿ. 6 ಗಂಟೆಗೆ ಆಗುತ್ತಲ್ಲ, 6 ಗಂಟೆಯಿಂದ 7 ಗಂಟೆವರೆಗೂ ನಮ್ಮ ಹಸುಗಳಿಗೆ ಹಾಲು ಹಿಂಡ್ಬೇಕು ಮಾತಾಜಿ. ಅದ ಇಲ್ಲಂದ್ರೆ ಡೈರಿ ಹೋಗ್ಬಿಡುತ್ತೆ, ಅವಾಗ ಕೆಲಸ ಇರುತ್ತೆ ಮಾತಾಜಿ. ಕರೆಕ್ಟ್ ಮಾತಾಜಿ, ಕರೆಕ್ಟ್. ಹೌದೌದು, ಅದೆಲ್ಲ ಬೇಗ ಮುಗಿಸ್ಕೊಳ್ಲಿಕ್ಕೆ ಆಗಲ್ಲ, ಆ ಟೈಮಲ್ಲೇ ಹಿಂಡ್ಬೇಕಲ್ಲ ಹಾಲೆಲ್ಲ. ಹಸುಗಳು ಇಲ್ಲಂದ್ರೆ ಕೊಡಲ್ಲ ಮಾತಾಜಿ. ಅದೇ ಕರೆಕ್ಟ್ ಟೈಮ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಮಾತಾಜಿ, 5:45ಯಿಂದ 7 ಅದಕ್ಕೆ ನೀವು ರೆಕಾರ್ಡ್ ಹಾಕೊಂಡು ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಮಾತಾಜಿ ಮತ್ತೆ. ಆಯ್ತಾ? ಒಂದೊಂದ್ಸಲ ಎಲ್ಲ ಕೇಳ್ತೀನಿ, ಒಂದೊಂದ್ಸಲ ಟೈಮ್ ಇಲ್ಲ ಅಂದ್ರೆ ಕೇಳಕ್ ಆಗಲ್ಲ. ಆಗಲ್ಲ ಬಿಡಿ, ಪರವಾಗಿಲ್ಲ, ಸ್ಲೋಲಿ ನೀವು ಕಲಿತೀರಿ. ಆಯ್ತಾ? ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀರಾ ಪ್ರವೀಣ ಮಾತಾಜಿ? ಮಾತಾಜಿ ನಾನು ಓದ್ಲಾ? ಜಯಶ್ರೀ ಮಾತಾಜಿ ಓದಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ ಸಂಖ್ಯೆ ಕಾಣ್ತಾ ಇಲ್ಲದು. ರೂಪಂ ಮಹತೆ ಬಹುವಕ್ರ ನೇತ್ರಂ ಮಹಾಭಾವ ರೂಪ ಪಾದಂ ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಬಹುರೂಪಾದಂ. ನಿಮ್ಮದೇ ಟ್ಯೂನ್ ಅಲ್ಲಿ ಓದಿ ಮಾತಾಜಿ. ಹರೇ ಕೃಷ್ಣ. ನಿಮ್ದೇ ಟ್ಯೂನ್ ಅಲ್ಲಿ ಓದಿ, ಶುರುವಿಂದ ಓದಿ. ಓಕೆ, ನನ್ನ ಟ್ಯೂನ್ ಬೇಡ, ನಿಮ್ಮ ಟ್ಯೂನ್ ಅಲ್ಲಿ ಓದಿ. ಮಹಾಬಾಹೋ ಬಹುರೂಪಪಾದಂ ಬಹುದರಂ ಬಹು ದೃಷ್ಟಾಂಕ ಕರಾಳಂ ದೃಷ್ಟ್ವಾ ಲೋಕ್ವಾ ಪ್ರವೇದಿತಸ್ತದಾಹಂ. ಅಲ್ಲಿ ನೋಡಿ, ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ. ರೂಪಂ ಮಹತೆ ಬಹುವಕ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುಪಾಹೂರುಪಾದಂ. ಅಲ್ಲಿ ಬಹುಬಾಹು ಉರುಪಾದಂ ಅಂತ ಇರುವಂತದ್ದು. ಹಾಗಾಗಿ ನೀವು ಬಹುಬಾಹು ರುಪಾದಂ ಆತರ ಹೇಳಿಕ್ ಆಗುದಿಲ್ಲ. ಬಹುಬಾಹು ಉರುಪಾದಂ ಅದು ಬಿಡಿಸಿದ್ರೆ ಬರುವಂತದ್ದು. ಉರುಪಾದಂ ಅಂದ್ರೆ ತುಂಬಾ ಕೈಗಳು, ಕಾಲುಗಳು, ತೊಡೆಗಳು ಅಂತ ಹೇಳಿ ಬರುವಂತದ್ದು ಅದು ಅರ್ಥದಲ್ಲಿ. ಬಹುಬಾಹೂರುಪಾದಂ ಅಂತೇಳಿ ಓದ್ಬೇಕು. ಬಹುಬಾಹೂರುಪಾದಂ ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಬಹುಪಾದಂ. ನಿಧಾನಕ್ಕೆ ಓದಿ, ನೀವು ಟೆನ್ಷನ್ ಬೇಡ, ನಿಧಾನಕ್ಕೆ ಓದಿ. ಅಲ್ಲಿ ಅಕ್ಷರ ನೋಡ್ಕೊಂಡು ನಿಧಾನಕ್ಕೆ ಓದಿ. ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಬಹುಬಾಹುರೂಪಂ ಬಾಹೂರುಪಾದಂ ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಪಾದರೂಪಂ. ಇಲ್ಲ, ಮಹಾಬಾಹೋ ಬಹು ಬಾಹೂರುಪಾದಂ. ಸರಿ ಮತ್ತೆ ಬಹುದರಂ ಬಹುದೃಷ್ಟಾಕರಾಳಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ ದೃಷ್ಟ್ವಾ ಲೋಕಾಃ ಪ್ರವರ್ಧಿತಾಸ್ತದಹಂ.
ಹರೇ ಮುಂದಿನ ಶ್ಲೋಕ ಕಲಿತೀನಿ ಮಾತಾಡಿ. ಹಾ ಇದು ಓದಿ. ಇದೊಂದು ಓದ್ತೀನಿ. ಸ್ಪರ್ಶಂ ದೀಪ್ತಮನೇಕವರ್ಣಂ ನಭ ಅದು ನಭಸ್ಪರ್ಶಂ ನಭಸ್ಪರ್ಶಂ ದೀಪ್ತಮನೇಕವರ್ಣಂ ವ್ಯಾತಾನನಂ ದೀಪ್ತವಿಶಾಲನೇತ್ರಂ ವ್ಯಾತಾನನಾನಂ ದೀಪ್ತಾವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ ನಭಸ್ಪರ್ಶಂ ದೀಪ್ತಮನೇಕವರ್ಣಂ ವ್ಯಾತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ಈಗ ಓದಿ. ಹೇಳ್ತೀರಾ ಮಾತಾಜಿ? ನಭಾಮಶುಷಂ ದೀಪ್ತಮನಾಕರ್ವರ್ಣಂ ವ್ಯತ್ತಾನಮಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿನಾ ವಿಂದಾಮಿ ಶಮಂ ಚ ವಿಷ್ಣೋ. ವಿಂದಾಮಿ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ವಿಂದಾಮಿ ನ ವಿಂದಾಮಿ ಶಮಂ ಚ ವಿಷ್ಣೋ. ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಓದಿ ಪ್ರವೀಣ ಮಾತಾಜಿ. ನಾನು ಓದ್ತೀನಿ ಈಗ. ಹಾ. ದಂಷ್ಟ್ರಾ ಕರಾಳ ನಿಚಾನೇತೆ ದಂಷ್ಟ್ರಾ ಕರಾಳ ನಿಚಾತೆ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಅಮಿ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮಧೀರೈರಪಿ ಯೋಧಮುಖೈ. ಹರೇ ಕೃಷ್ಣ. ಸರಿ ಆಯ್ತು ಮಾತಾಜಿ. ಸರಿ ಆಯ್ತು ಮಾತಾಜಿ. ಸರಿ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರ ಆಯ್ತಲ್ಲ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಓಕೆ, ಎಂಡ್ ಮಾಡುವ. ಆಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वैष्णव वृंद की जय. श्रील प्रभुपाद की जय. श्रीमद् भगवद गीता ग्रंथराज की जय. श्री श्री राधा गोविंद की जय. श्री नामाचार्य हरिदास ठाकुर की जय. हरे कृष्ण 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 हरे हरे, हरे राम 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 हरे हरे, हरे कृष्ण. ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗೆ ಸಿಕ್ಕಿಲ್ಲ? ಕ್ಲಾಸ್ ಜಾಯಿನ್ ಆದ್ವಿ. ಒಂದು 3-4 ಜನ ಇದ್ರು. ಕ್ಲಾಸ್ 8:20 ತನಕ ನೋಡಿದ್ವಿ ನಾವು. ಯಾವ ಬ್ಯಾಚ್ಗೆ? ಅದೇ ಪ್ರವೀಣ ಮಾತಾಜಿ. ಹಾ, ರಾತ್ರಿ 8 ಗಂಟೆದು. ಲೆವೆಲ್ 2